ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್ ಹಾಗೂ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲೈಸನ್ಸ್, ಹಾಗೆಯೇ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಲಲಿತಾ ಅವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದಾರೆ? ನೀವು ಕೂಡ ನೋಡಿ ನಮಗೆ ಸುಸ್ವಾಗತ ಅಂತ ಮಾಡ್ತಿದ್ದೀರಾ. ಓಕೆ, ಎಲ್ಲಿಂದ ಬರ್ತಿದ್ದೀರಾ ನೀವು? ಬಾಗಲಕೋಟೆಯಿಂದ ಸರ್. ಬಾಗಲಕೋಟೆಯಿಂದ. ಇಲ್ಲಿ ಮಂಗಳೂರಲ್ಲಿ? ಇಲ್ಲಿ ಮಂಗಳೂರಲ್ಲಿ ಕೊಟಾರದಲ್ಲಿ ಇದ್ದೆ ಸರ್. ಕೊಟಾರದಲ್ಲೆಲ್ಲ. ಓಕೆ, ಏನು ಸ್ಪೆಷಲ್ ಮಾಡ್ತೀರಾ ಇವತ್ತು? ನಮ್ಮ ಕಡೆಯಲ್ಲಿ ಚುನ್ಮರಿ ಖಾರ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮಂಗಳೂರು ಭಾಷೆದಲ್ಲಿ ಆದ್ರೆ ಒಂದು ಚರ್ಮುರಿ ಅಂತ ಹೇಳ್ತಿದ್ದಾರೆ. ಚರ್ಮುರಿ. ಓಕೆ, ಚರ್ಮುರಿ ನಾವು ಜಾತ್ರೆಯಲ್ಲೆಲ್ಲ ತಿಂತೀವಿ, ಆ ಥರನೇ? ಆ ಥರ ಅಲ್ಲ, ಇದು ನಮ್ಮ ಉತ್ತರ ಕರ್ನಾಟಕದ್ದು ಸ್ಪೆಷಲ್ ಆಗಿಲ್ಲ. ಓಕೆ, ಚುರ್ಮುರ್ ಅಂತ ಹೇಳಿದ್ದು? ಚುನ್ಮುರಿ. ಚುರ್ಮುರ್ ಖಾರ. ನಿಮ್ಮ ಆ ಕಡೆ ಹೇಳೋದು? ಖಾರ ಚುನ್ಮುರಿ ಅಂತ ಹೇಳಿ. ಖಾರ ಚುರ್ಮುರಿ. ಓಕೆ, ಆಮೇಲೆ ಮತ್ತೆ ಅದಕ್ಕೆಲ್ಲ ಬೇಕಾದಂತ ಐಟಮ್ ಎಲ್ಲ ಮಾಡ್ಕೊಂಡು. ಅಲ್ಲ, 2 ಡಿಶ್ ಮಾಡ್ತೀರಲ್ಲ? ಹಾಂ ಸರ್. ಒಂದು ಚುರ್ಮುರಿ ಖಾರ, ನೆಕ್ಸ್ಟ್ ಒಂದು ಪೋಡಿ ಅಂತ ಮಾಡ್ತಿದ್ದೆ ಸರ್. ನಮ್ಮ ಕಡೆ ಬಜ್ಜಿ, ಮಿರ್ಚಿ ಬಜ್ಜಿ ಅಂತ ಬರ್ತದೆ. ಎರಡಕ್ಕೂ ಕೂಡ ಮ್ಯಾಚ್ ಮಾಡಿ ತಿನ್ಬೋದಲ್ಲ? ಓಕೆ, ಹಾಗಾದ್ರೆ ಎರಡನ್ನು ಮಾಡ್ಲಿಕ್ಕೆ ಅಡುಗೆ ಹೋಗುವ. ಓಕೆ ಸರ್. ಎಸ್ ಮ್ಯಾಮ್, ಇವಾಗ ಅಡುಗೆ ಮನೆಗೆ ಬಂದಾಯ್ತು. ಅಡುಗೆ ಮನೆ ಬಂದರೆ ಎಂತ ಮಾಡಬೇಕು? ಈಗ ಒಂದು ಸಕ್ಕರೆ ಒಂದು ಮಿಕ್ಸಿಗೆ ಹಾಕೋಬೇಕು ಸರ್. ಫಸ್ಟಿಗೆ ಅಡುಗೆ ಮನೆ ಬಂದಾಗ ಅಡುಗೆ ಮಾಡಬೇಕಲ್ಲ? ಹಾಗಾದ್ರೆ ಇದನ್ನು ಮಿಕ್ಸ್ ಮಾಡಬೇಕಾ? ಇದನ್ನು ಮಿಕ್ಸಿಗೆ ಹಾಕೋಬೇಕು. ಓಕೆ, ಫಸ್ಟ್ ನಮಗೆ ಇದು ಚುರುಮುರಿ ಮಾಡ್ತಾರೆ ಈಗ? ಓಕೆ, ಅದಕ್ಕೆ ಚುರುಮುರಿಗೆ ಸ್ವೀಟ್ ಹೇಗೆ? ಸ್ವೀಟ್ ಒಳ್ಳೆ ಇರುತ್ತೆ? ಅದು ಒಳ್ಳೆ ಬರ್ತಿದೆ ಸರ್. ಓಕೆ, ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಇರುತ್ತೆ? ಮಿಕ್ಸ್ ಇರ್ತದೆ. ಉತ್ತರ ಕರ್ನಾಟಕದ ಖಾರ ಚುರುಮುರಿ ಅಂತ ಬರ್ತಿದೆ. ಅದರಲ್ಲಿ ಸ್ವಲ್ಪ ಸ್ವೀಟ್ ನೋಡೋದಲ್ಲಿ ಇರುತ್ತೆ. ಸ್ವೀಟಲ್ಲಿ ಅದರಲ್ಲಿ ತಿನ್ನಲಿಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಇರ್ತದೆ. ಓಕೆ, ಇದು ಎಷ್ಟಕ್ಕೆಲ್ಲ? ಖಾಲಿ ಅಲ್ಲ? ಓಕೆ, ಸಕ್ಕರೆ ಹುಡಿಯಾಗಿದೆ. ಇದೊಂದು ಬೋಲಿಗೆ ಹಾಕ್ತೀನಿ ಸರ್. ಓಕೆ, ಯಾವಾಗ ಹೋಗಿದ್ರಿ ಬಾಗಲಕೋಟೆಗೆ? ಹೋದ ಮಂತ್ ಹೋಗಿದ್ದೆ ಸರ್. ಹೋದ ಮಂತ್ ಹೋಗಿದ್ರಲ್ಲ? ಹಾಂ ಸರ್. ಓಕೆ, ಏನಾದರೂ ಗಮ್ಮತ್ತು ಹಿಡ್ಕೊಂಡು ಬಂದಿರಿ ಅಲ್ಲಿಂದೆಲ್ಲ? ಹಾಂ, ಗಮ್ಮತ್ತು ಅಂದರೆ ನಮ್ಮ ಕಡೆಯಲ್ಲಿ ನುಗ್ಗೆ ಮತ್ತು ಹಸಿಮೆಣಸು, ಹಕ್ಕರಕ್ಕೆ, ಪುಂಡೆ ಪಲ್ಯ, ಅದೆಲ್ಲ ಅಲ್ಲಿ ನಮ್ಮ ಕಡೆ ಎಲ್ಲ ಸ್ಪೆಷಲ್. ಅದು ಅದನ್ನೆಲ್ಲ ಇಲ್ಲಿಗೆ ಅಲ್ಲಿ ಕಡಿಮೆ ಸಿಗುತ್ತಲ್ಲ? ಅಲ್ಲಿ ಕಡಿಮೆ ತರಕಾರಿ ಅದೆಲ್ಲ ಗದ್ದೆದಲ್ಲಿ ಸಿಗ್ತಿದೆ ಸರ್. ಮೆಣಸು ಎಲ್ಲ ಅಲ್ಲ? ಅಂದರೆ ನಮಗೆ ಹೊಲದಲ್ಲಿ ಎಲ್ಲ ಗದ್ದೆದಲ್ಲಿ ಬೆಳೆದಿದ್ದಂಥದ್ದೇ ಪ್ಯೂರ್ ನಮ್ಮ ಹತ್ರಲ್ಲಿ ಸಿಗೋದು. ಅದೇ, ಏನು ಕೆಮಿಕಲ್ ಎಲ್ಲ ಮಿಕ್ಸ್ ಆಗಲ್ಲ? ಆಗಲ್ಲ ಸರ್. ಅಂದರೆ ತರಕಾರಿಯನ್ನೆಲ್ಲ ಹಿಡ್ಕೊಂಡು ಬರ್ಲಿಕ್ಕೆ ಆಗಲ್ಲ? ಆಗಲ್ಲ. ಒಣಮೆಣಸೆಲ್ಲ ಹಿಡ್ಕೊಂಡು ಬರ್ಬೋದು. ನೆಕ್ಸ್ಟ್ ಒಂದು ಬಾಲ್ ತೊಗೋಬೇಕು ಸರ್. ಇದು ಪಾತ್ರೆ. ಓಕೆ, ಬಾಣಲೆ ಬೇಕಲ್ಲ? ಒಲೆ ಉರಿಸ್ಬೇಕಾ? ಹಾಂ, ಒಲೆ ಉರಿಸ್ಬೇಕು. ಲೆಸನ್ ನಂಬರ್ 1, ಒಲೆ ಉರಿಸಬೇಕು. ಅದಕ್ಕೆ ಫಸ್ಟು ಎಣ್ಣೆ, ಆಯಿಲ್ ಹಾಕಬೇಕು. ಆಯಿಲ್ ಬೇಕಾ? ಓಕೆ, ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತೀವಿ. ಹಾಂ, ಸಾಕು ಸರ್. ಸಾಕಾ? ಓಕೆ, ಅದಾದ ನಂತರ ಮತ್ತೆ ಇದು ಬೆಳ್ಳುಳ್ಳಿ. ಹಾಂ, ಬೆಳ್ಳುಳ್ಳಿ ಹಾಕಬೇಕು ಸರ್. ಓಕೆ, ಅದು ಸ್ವಲ್ಪ ಕೆಂಪವಾಗಿ. ಓಕೆ, ಬೆಳ್ಳುಳ್ಳಿ ಜೊತೆ ಶುಂಠಿ ಇಲ್ಲ? ಶುಂಠಿ ಮಾಮೂಲಾಗಿ ಎಲ್ಲ ಅಡುಗೆಗೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಅಂತ ಒಟ್ಟಿಗೆ ಇರ್ತದಲ್ಲ? ಅದೇ ಇದಕ್ಕೆ ಶುಂಠಿ ಬೇಕು ಅಂತಿಲ್ಲಲ್ಲ? ಓಕೆ, ಬೆಳ್ಳುಳ್ಳಿಯನ್ನು ಜಜ್ಜಿಲ್ಲ, ಏನು ಡಬ್ಬ ಅಂತ ಹೇಳಲಿಕ್ಕಿಲ್ಲಲ್ಲ? ಇಲ್ಲ. ಓಕೆ, ಸಿಪ್ಪೆ ತೆಗೆಯದೆ ಹಾಗೆ ಇಡೀ ಹಾಕಿದರೆ ಅದು ಸಿಡಿತದಲ್ಲ? ಹಾಂ, ಸಿಡಿತದೆ. ಓಕೆ, ಇದು ಸ್ವಲ್ಪ ಕೆಂಪಾಗಿ ಬರಬೇಕು. ಓಕೆ, ಒಂದು ಕಲರ್ ಬರ್ತಿದೆ ಇದಕ್ಕೆ. ಹೌದು. ಆ ಕಲರ್ ಬರ್ತಂತ ನೋಡ್ಕೋಬೇಕು.
ಇದು ಚಿಲ್ಲಿ ಪೌಡ್ರ್ ಇದಕ್ಕೆ ಚಿಲ್ಲಿ ಪೌಡರ್ ಬೇಕಾ? ಚಿಲ್ಲಿ ಪೌಡ್ರ್ ಓಕೆ, ಇದಕ್ಕೆ ಹಾಕೋದಾ? ಹಾಂ ಇದಕ್ಕೆ ಹಾಕೋದು. ಓಕೆ, ನೀವು ನೋಡ್ಕೊಂಡು ಹಾಕೋದು ಅಂತ ಹೇಳುವ? ಹಾಂ ನೋಡ್ಕೊಂಡು ಹಾಕೋದು, ಅಂದಾಜು ಮೇಲೆ ಹಾಕೋದು. ಓಕೆ, ಎಷ್ಟು ಸ್ಪೂನ್ ಹಾಕಲಿ? ಸಾಕು ಸರ್, ಅಷ್ಟೇ ಸಾಕು. ಹೀಗೆ ಮತ್ತೆ ನಾವೆಲ್ಲ ಅಡಿಗೆ ಅಂತ ಬಂದಾಗ ಉಂಟಲ್ಲ ಡೈರೆಕ್ಟ್ ನಾವು ಪಾತ್ರಕ್ಕೆ ಹಾಕ್ತೀವಿ, ನೀವು ಅದನ್ನು ಇದು ಒಂದು ಕರಿಬೇವು ಸೊಪ್ಪು ಅಂತ, ಇದು ಒಂದು ಒಳ್ಳೆ ಕಲರ್ ಬರ್ತಿದೆ ಇದಕ್ಕೊಂದು. ಓಕೆ, ಕಲರ್ ಬರಲ್ಲ, ಸ್ಮೆಲ್ ಸ್ಮೆಲ್ ಬರ್ತಿದೆ, ಇದಕ್ಕೊಂದು ಒಳ್ಳೆ ಕಲರ್ನು ಬರ್ತಿದೆ ಇದರಲ್ಲಿ. ಕರಿಬೇವು ಅಲ್ಲ? ಕರಿಬೇವು ಸೊಪ್ಪು. ಓಕೆ ಓಕೆ, ಇದಕ್ಕೊಂದು ಕಲರ್ ಬರ್ತಿದೆ ಈಗ. ಆಯಿಲ್ಗೆ ಮಿಕ್ಸ್ ಆದಾಗ? ಮಿಕ್ಸ್ ಆದಾಗ ಓಕೆ, ಮತ್ತೆ ಇದಕ್ಕೆ ಮತ್ತೆ ಇಲ್ಲ ಬೇಡ ಅಷ್ಟೇ ಇರಲಿ. ಇದು ಒಂದಿಷ್ಟು ಕಡಲೆ ಬೀಜ ಹಾಕ್ತಿದ್ದೇನೆ. ಓಕೆ, ಶೇಂಗಾ ಅಲ್ಲ? ಹಾಂ ಶೇಂಗಾ. ಇದರಲ್ಲಿ ಅದು ಕೆಂಪು ಕೆಂಪು ಆಗುವಂಗೆ ಇದು ಮಾಡಬೇಕು. ಹುರ್ಕೊಳ್ಬೇಕಲ್ಲ? ಇದು ಬೆಳ್ಳುಳ್ಳಿ ಎಲ್ಲ ಅದು ಚೆಂದ ಆಗಿದೆಲ್ಲ ಹಾಗೆ ಎಲ್ಲ ಆಗಬೇಕು ಸರ್ ಇದು. ಓಕೆ, ಮತ್ತು ನೆಕ್ಸ್ಟ್ ಇದು ಹಾಕಬೇಕು, ಓಕೆ, ಉಪ್ಪೆಲ್ಲ ಹಾಕಬೇಕು. ಓಕೆ, ಸ್ವಲ್ಪ ಹೀಗೆ ಇರಲಿಯಾ ಇದು? ಹಾಂ ಆಯ್ತು ಸರ್, ಸಾಕಾಗ್ತದಾ? ಆಗ್ತಿದೆ ಆಗ್ತಿದೆ. ಓಕೆ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಓಕೆ, ಮತ್ತು ಬೇಕಾದರೆ ಹಾಕ್ಬೋದು, ಓಕೆ. ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ಬೋದು. ಹೌದು, ಉಪ್ಪನ್ನು ಜಾಸ್ತಿ ತಿನ್ನಲಿಕ್ಕಾಗಲ್ಲ, ಸ್ವಲ್ಪನೇ ತಿನ್ನೋದು. ಅಲ್ಲ, ಜಾಸ್ತಿ ತಿನ್ನೋರು ಇದು ಬಿ ಪಿ ಎಲ್ಲ ಕಮ್ಮಿ ಇದ್ದವರು ಹಾಂ, ಹಾಗೆ ಹಾಗೆ ಜಾಸ್ತಿನೇ ತಿಂತಾರೆ. ಓಕೆ, ಮತ್ತು ಇದಕ್ಕೆ ಉಪ್ಪು ತಿಂದವರು ದಡ್ಡರಲ್ಲ, ಹಾಗೆ ಜಾಸ್ತಿ ತಿನ್ಬೋದು ಅಂತ ಹೇಳ್ಬೋದಲ್ಲ ನೀವು? ಮತ್ತು ಓಕೆ, ಹೀಗೆ ಎಷ್ಟು ಬೇಕು ಅಷ್ಟು ಇದು ಸ್ಲೋಲಿ ಉಂಟು. ಆಫ್ ಮಾಡಿಬಿಡಿ ಸಾಕು. ಓಕೆ, ಸಾಕಾ ಅದು? ಸಾಕು ಆಯಿತು. ಓಕೆ, ಇದಕ್ಕೆ ಬೇಕಾದಷ್ಟು ಹಾಂ. ಇದು ಖಾರದ ಚಿಲ್ಲಿ ಪೌಡ್ರ್ ಹಾಕೋದು. ಓಕೆ, ಈಗ ನಾನು ತೊಗೊಂಡಂಥ ಚುಮ್ಮುರಿದೆ. ಚುರುಮುರಿ ಅಲ್ಲ? ಫೈನಲ್ಲಾ ಇದು? ಹಾಂ ಫೈನಲ್. ಓಕೆ, ಫೈನಲ್ ಲಾಸ್ಟ್ ಅದಲ್ಲೇ ಒಟ್ಟಿಗೆ ಹಾಕ್ಲಿಕ್ಕಂತ. ಓಕೆ. ಬಿಸಿಗೆ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲಲ್ಲ? ಒಂದು ಸ್ವಲ್ಪ ಅದು ನಮ್ಮ ಕಡೆ ಎಲ್ಲ ಆಗಿಂದ ಹಾಗೆ ತಂದರೆ ಚರ್ಮುರೆಲ್ಲ ಇದು ತುಂಬ ಇದು ಆಗ್ತಿದೆ, ನಾಣಿ ಆಗ್ತದೆ. ಇದು ಆಗಿರ್ತದೆ. ಇದು ನಾರಾಗಿದೆ, ಇಲ್ಲಿ ಹವಕ್ಕೆಲ್ಲ ನಾರಾಗಿದೆ. ಹಾಂ, ಓಕೆ. ಹಾಗಾಗಿ ಸ್ವಲ್ಪ ಇದು ಆಗ್ತಿದೆ, ಇರ್ಲಿಕ್ಕಂದ್ರೆ ಅದು ಒಂಥರ ಹಿಚಿಗೆ ಹಿಡ್ದಂಗೆ ಆಗ್ತಿದೆ. ಹೌದು ಹೌದು ಹೌದು. ಫ್ರೆಶ್ ಆಗಿದ್ರೆ ಫ್ರೆಶ್ ಆಗಿದ್ರೆ ಅದು ಒಳ್ಳೆ ತಿನ್ಲಿಕ್ಕೆ ತುಂಬ ಟೇಸ್ಟ್, ಹಾಗೆ ತಿನ್ಲಿಕ್ಕೆ ಒಳ್ಳೆ ಟೇಸ್ಟ್ ಆಗ್ತಿದೆ. ಕುರ್ಕುರಿ ಹೇಗೆ ತಿಂತಿದ್ದೇವೆ ಹಾಗೆಲ್ಲ ಅಪ್ಲೈ ಮಾಡುವುದು. ನಾವು ಮನೆಯಲ್ಲೆಲ್ಲ ಆ ಥರ ಪ್ಯಾಕಲ್ಲಿ ತಂದಿಸ್ರಿ ಉಂಟಲ್ಲ, ಅರ್ಧ ಹಾಗೆ ಕಲೆ ಆಗ್ತದೆ. ಈ ಥರ ಎಲ್ಲ ಮಸಾಲೆ ಹಾಕಿ ಮಾಡುವಾಗ ಪ್ಯಾಕಲ್ಲಿ ಅರ್ಧನೇ. ನಿಮ್ಮ ಮನೆಯಲ್ಲೆಲ್ಲ ಹಾಗಿರುತ್ತಾ? ನಮಗೆ ಒಂದು ಮಾಡಿದರೆ ಒಂದು ಫುಲ್ ಒಂದು ಎಲ್ಲ ರೆಡಿ 5-6 ಸೇರೆಲ್ಲ ಹಚ್ಚಿರ್ತೀವಿ ಒಂದು ಇದರಲ್ಲಿ ಹಚ್ಚಿದರೆ. ಓಕೆ ಓಕೆ. ಹೀಗೆ ಮತ್ತೆ ಇದನ್ನ ಹೇಗೆ ಮಿಕ್ಸ್ ಮಾಡಬೇಕು. ಓಕೆ, ಆಲ್ಮೋಸ್ಟ್ ರೆಡಿ ಆಯ್ತಲ್ಲ? ಇದು 5 ನಿಮಿಷದಲ್ಲಿ ಮಾಡುವಂಥ. ಹೌದು. ಮತ್ತೆ ಯಾರಾದರೂ ಓಡಿ ಇದು ಟೂರೆಲ್ಲ ಹೋಗುವಾಗ ತುಂಬ ಬೋರ್ ಎಲ್ಲ ಆಗ್ತಿದೆ, ಹೌದು, ಬ್ಯಾಗಲ್ಲೆಲ್ಲ ಈ ಥರ ಬ್ಯಾಗೆಲ್ಲ ಇಟ್ಕೊಂಡು ರೆಡಿ. ನಾವೆಲ್ಲ ಬಾಗಲಕೋಟೆಯಿಂದ ಈಚೆ ಬರುವಾಗ ಇದು ಮಾಡ್ಕೊಂಡು ಬರ್ತಿದ್ದೇವೆ ನಾವೆಲ್ಲ ತಿನ್ಲಿಕ್ಕೆ. ಒಂದು ಒಂದು ಕುರ್ಕುರಿ ತಿನ್ನುವಂಗೆ ಇದು ಒಂದು ಟೇಸ್ಟ್ ಇರ್ತಿದೆ ನಮಗೆ. ಹೌದು, ಆಮೇಲೆ ನಾವು ಹೊರಗಡೆಯಿಂದ ಕುರ್ಕುರೆ ತಿನ್ನೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿ ತಕೊಂಬಾರ್ದು. ಅದಕ್ಕೆ ಅದರೊಳಗಡೆ ಶೇಂಗಾ ಮಿಕ್ಸಿ ಎಲ್ಲ ಹಾಕೋಬೇಕು, ಇದರಲ್ಲಿ ಒಳ್ಳೆ ಆಗ್ತದೆ ಸರ್ ಅದು. ಮತ್ತೆ ಗುಡುಗು ಮಿಂಚು ಸೌಂಡ್ ಕೇಳಿದಾಗಲೇ ಈ ಥರ 5 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಳೋದಲ್ಲ? ಮಳೆ ಬರುವಾಗ ನಮ್ಮ ಕಡೆ ಎಲ್ಲ ಹೀಗೆಲ್ಲ ಆಗ್ತಿದೆ. ಸಕ್ಕರೆ ಹುಡಿ ಹಾಕಬೇಕಂತ ಕೇಳಿದ್ರಿ. ಹೌದು, ಅದು ನಮಗೆ ಈಗ ಅದು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಬರ್ತಿದೆ. ಇದು ಸಕ್ಕರೆ ಹುಡಿ ಮಿಕ್ಸ್ ಆದಾಗ, ಇದು ಮಿಕ್ಸ್ ಆದಾಗ ಓಕೆ ಓಕೆ. ಖಾರ ಸ್ವೀಟ್ ಎರಡು ಮಿಕ್ಸ್ ಆದಾಗ ಗಮ್ಮತ್ತಾಗಿರ್ತದೆ. ಮತ್ತು ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇರ್ತದೆ. ಇನ್ನಷ್ಟು ತಿನ್ನಬೇಕಂತ ಅನಿಸ್ತಿದೆ. ನಾವೆಲ್ಲ ಒಬ್ಬೊಬ್ಬರೇ ಎಷ್ಟಿಟ್ಕೊಂಡ ತಿಂತಿದ್ದೇವೆ. ಒಬ್ಬೊಬ್ಬರೇ ತಿಂತಿದ್ರೆ ಎಷ್ಟೆಲ್ಲ? ಹೌದು, ಇಷ್ಟೆಲ್ಲ ನಾವು ಒಬ್ಬೊಬ್ಬರೇ ತಿನ್ನೋದು. ಏನು ಟಿವಿ ನೋಡ್ಕೊಂಡು ಸೀರಿಯಲ್ ಮುಗಿಯುವಾಗ ಖಾಲಿ ಅಲ್ಲ? ಹಾಗೆ ಮತ್ತೆ ಸಾಯಂಕಾಲ ಎಲ್ಲ ತಿನ್ನುವಾಗ ಮತ್ತೆ ಇದೊಂದು ಪೋಡಿ, ಇದು ಒಂದು ಚರ್ಮುರಿ ಮತ್ತೆ ಚಹಾ, ಅದು ಒಟ್ಟಿಗೆ ಒಳ್ಳೆ ಆಗ್ತಿದೆ. ಮಕ್ಕಳು ಶಾಲೆಗಿದ್ದ ಬರುವಾಗ ಇದನ್ನು ತಿನ್ನಲಿಕ್ಕೆ ಒಳ್ಳೆ ಟೇಸ್ಟ್ ಬರ್ತದೆ ಸರ್. ಪೋಡಿ ಅಂದರೆ ಏನು? ಅದಕ್ಕೆ ಪೋಡಿ ಇದು ಮೆಣಸಿನಕಾಯಿ ಬಜ್ಜಿ. ಓಕೆ, ನೀವು ಮೆಣಸಿನಕಾಯಿ ಬಜ್ಜಿ ಕೂಡ ತಂದಿದ್ದೀರಾ? ಅಂದರೆ ಅದಕ್ಕೆ ಮಿಕ್ಸ್ ಮಾಡಲಿಕ್ಕೆ? ಅದಕ್ಕೆ ಇದಕ್ಕೆ ಇಡ್ಲಿಕ್ಕೆ. ಓಕೆ ಓಕೆ ಓಕೆ. ಮೇಲ್ಗಡೆಯಿಂದ ಇದನ್ನು ತಿನ್ನೋದು, ಒಂದು ಸೈಡ್ ಅಂದರೆ ಮೆಣಸಿನಕಾಯಿ ಕಚ್ಕೊಂಡು ಗಮ್ಮತ್ತು ತಿನ್ನೋದಲ್ಲ? ಎಷ್ಟು ಜನ ಇದ್ದೀರಾ ನೀವು ಮನೇಲಿ? ನಾನು ಗಂಡ ಹೆಂಡತಿ ಅಂದರೆ ಮಕ್ಕಳು 3 ಜನ. ಎಲ್ಲಿದ್ದಾರೆ ಅವರು? ಇದ್ದಾರೆ? ಇಲ್ಲೇ ಇದ್ದಾರೆ ಸರ್. ಇಲ್ಲಿದ್ದಾರಾ? ಓಕೆ. ಏನು ಮಾಡ್ತಿದ್ದಾರೆ? ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಮಕ್ಕಳು. ಓಕೆ ಓಕೆ. 3 ಜನ ಮಕ್ಕಳು. ಓಕೆ. ಒಬ್ಬರು 4ನೇ ಕ್ಲಾಸ್ ಇದ್ದಾನೆ. ಚಿಕ್ಕವರು? ಒಂದು 9ನೇ ಕ್ಲಾಸ್ ಇದ್ದವಳೆ. ಒಬ್ಬಳು 6ನೇ ಕ್ಲಾಸ್ ಇದ್ದಾರೆ. ಓಕೆ.
ಮಕ್ಕಳು ಸ್ಕೂಲಿಂದೆಲ್ಲ ಬರುವಾಗ ಈ ಥರ ಎಲ್ಲ ರೆಡಿ ಈ ಮಾಡಿದ್ರೆ ಥರ ಎಲ್ಲ ರೆಡಿ ಆಗ್ತದೆ. ಹೌದು. ಓಕೆ. ಸಕ್ಕರೆ ಹುಡಿ ಎಷ್ಟು ಬೇಕೋ ಅಷ್ಟನ್ನು ನಾವು ನಮಗೆ ಬೇಕಾದಷ್ಟು ಹಾಕೋದು. ಕೆಲವೊಬ್ರು ಸಕ್ಕರೆ ಹುಡಿ ತಿನ್ನೋದ್ರು, ಶುಗರ್ ಪಗರ್ ಇದ್ದವರು ಹೌದು ಹೌದು ಖಾಲಿ ಹಾಗೆ ಮಾಡ್ಕೊಂಡು ತಿನ್ಬೋದು. ಹೌದು. ಇದು ರೆಡಿ ಆಯ್ತು. ರೆಡಿ ಆಯ್ತಲ್ಲ, ಇನ್ನು ಸರ್ವ್ ಮಾಡೋದಲ್ಲ. ಹಾಂ ಓಕೆ ಓಕೆ. ಚುರುಮುರಿ ಅಂತೂ ರೆಡಿ ಅಲ್ಲ. ಹಾಂ ಚುರುಮುರಿ ರೆಡಿ ಸರ. ಇದಕ್ಕೆಲ್ಲ ಹೀಗೆ ಹಾಕೋದು ಸರ. ಇದು ಓಕೆ ನಮ್ಮ ಕಡೆ ಪದ್ಧತಿ. ಓಕೆ. ಅದು ಕೊತ್ತಂಬರಿ ಸೊಪ್ಪಲ್ಲ? ಹಾಂ ಕೊತ್ತಂಬರಿ ಸೊಪ್ಪು ಇದು. ಓಕೆ ಇದೆಲ್ಲ ಹಾಕಿ ಓಕೆ. ಇದಕ್ಕೆ ಮತ್ತೆ ಬೇಕಾದಂಥದ್ದು ನೀರುಳ್ಳಿ ಎಲ್ಲ ಹಾಕ್ತಿದ್ದೇವೆ. ನೀರುಳ್ಳಿ ಎಲ್ಲ ನಮ್ಮ ಸೈಡಲ್ಲಿ ಹಸಿ ನೀರುಳ್ಳಿ ಎಲ್ಲ ಹಾಕ್ತಿದ್ದೇವೆ. ಊಟಕ್ಕೆ ಎಲ್ಲ ಮಾಡುವಾಗ ಹಸಿ ಈರುಳ್ಳಿ ಎಲ್ಲ ತಿನ್ಲಿಕ್ಕೆ ಉಂಟಲ್ಲ, ಗದ್ದೆಗೆ ಹೋಗಿ ಬಂದಾಗ. ಗದ್ದೆಗೆಲ್ಲ ಹೋಗಿ ಬಂದಾಗ. ಓಕೆ. ಮತ್ತೆ ಇದು ಈಗ ತಿನ್ಲಿಕ್ಕೆ ನಮಗೆ ಟೇಸ್ಟ್ ಆಗ್ತಿದೆ. ಹೌದು ಹೌದು. ಮತ್ತೆ ಇದು ಎಲ್ಲ ಇದು ನಾನು ಹೇಳಿದಲ್ಲ, ಇದು ಮಿಕ್ಸರ್. ಓಕೆ. ಇದ್ರೊಟ್ಟಿಗೆ ಇದೆಲ್ಲ ತಿನ್ಲಿಕ್ಕೆ ಓಕೆ. ಒಳ್ಳೆ ಆಗ್ತಿದೆ ಇದು. ಎಲ್ಲವನ್ನ ಮಿಕ್ಸರ್ ಜೊತೆ ಮಿಕ್ಸ್ ಮಾಡಿ ತಿನ್ನೋದು. ಓಕೆ. ಟೇಸ್ಟ್ ಸಿಗುತ್ತೆ ಅಂತ ಹೇಳೋದಲ್ಲ. ಟೇಸ್ಟ್ ಆಗ್ತಿದೆ. ಈ ಥರ ಮೆಣಸು ಇದು ಅದು ಒಟ್ಟಿಗೆ ಕಚ್ಕೊಂಡು ತಿನ್ಲಿಕ್ಕೆ. ಕಚ್ಕೊಂಡು ತಿನ್ಲಿಕ್ಕೆ. ಓಕೆ. ಇದು ಹಸಿಮೆಣಸು, ನೀರುಳ್ಳಿ, ಓಕೆ. ಕೊತ್ತಂಬರಿ ಸೊಪ್ಪು, ಓಕೆ. ಒಂದು ಇದು ಶೇವ್ ಅಂತ ಹೇಳ್ತಿದ್ದೀವಿ ನಮ್ಮ ಸೈಡಲ್ಲಿ. ಓಕೆ. ಕಾರದನೆ ಅಂತಿದ್ದೇವೆ ನಮ್ಮ ಊರ ಕಡೆಯಲ್ಲಿ. ಓಕೆ. ಉತ್ತರ ಕರ್ನಾಟಕದಲ್ಲಿ ಹಾಂ. ಒಂದು ಚರ್ಮುರಿ ಮಾಡಿದ್ದು. ಅದಕ್ಕೆಲ್ಲ ಶೇಂಗಾಕಾಳು ಎಲ್ಲ ಹಾಕುದು. ನಮ್ಮ ಕಡೆ ಶೇಂಗಾ ಅಂತ, ಇಲ್ಲಿ ಕಡ್ಲೆಕಾಯಿ ಬೀಜ ಅಂತಿದ್ದಾರೆ. ಹೌದು. ಹಾಗೆ ಎಲ್ಲವನ್ನ ಮಿಕ್ಸ್ ಮಾಡಿ ಅದರಲ್ಲಿ ರೆಡಿ ಅಲ್ಲ. ರೆಡಿ. ಇದಕ್ಕೆ ಹಸಿಮೆಣಸು ಮಾತ್ರ ಇಟ್ಟಿಲ್ಲ. ಹಸಿಮೆಣಸು ಅದು ಫ್ರೈ ಮಾಡಬೇಕಿತ್ತು, ನಾನು ಫ್ರೈ ಮಾಡಲಿಲ್ಲ. ಫ್ರೈ ಮಾಡಿದ್ರೆ ಬೇಕಾದವರು ತಿನ್ಬೋದು, ಸಾಕಾದ್ರೆ ಬಿಡಬಹುದು. ಹಾಗೆ ಒಂದು ವೇಳೆ ಪೋಡಿ ಮಾಡ್ಲಿಕ್ಕಂದ್ರೆ ಹಸಿಮೆಣಸು ಬೇಕೇ ಸ್ವಲ್ಪ ಬೇಕಾಗ್ತದೆ. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಮಾಡಿ ಅದಕ್ಕೆ ಹಾಕ್ತಾರೆ. ಓಕೆ. ಒಂದು ಸೈಡಲ್ಲಿ ಅದು ಕೂಡ ಕಚ್ಕೊಂಡು ತಿಂತಿದ್ರು. ಗಮ್ಮತ್ ಇರುತ್ತಲ್ಲ. ಓಕೆ. ಇದು ನಮ್ಮ ಕಡೆಯಲ್ಲಿ ಮಾಡಿದಂತ ಶೇಂಗಾ ಚುರುಮುರಿ. ಚುರುಮುರಿ ರೆಡಿ ಅಲ್ಲ. ಓಕೆ. ಇದರ ಜೊತೆ ಎಲ್ಲ ನಾವು ಟೀ ಎಲ್ಲ ತಿನ್ಬೋದು ಒಟ್ಟಿಗೆ. ಒಳ್ಳೆ ಟೀ ಕಾಫಿ ಎಲ್ಲ ಇದ್ರೆ ಇನ್ನೂ ಗಮ್ಮತ್ ಇರುತ್ತಲ್ಲ. ಓಕೆ. ಹಾಗಾದ್ರೆ ಟೇಸ್ಟ್ ನೋಡೋಲ್ಲ. ಓಕೆ ಸರ್. ಓಕೆ. ಲಲಿತ್ ಅವರು ಸಾಕಾಗಿರುವಂತಹ ಚುರುಮುರಿ ರೆಡಿ ಮಾಡಿಕೊಟ್ಟಿದ್ದಾರೆ. ಗಮ್ಮತ್ತಾಗಿದೆ. ಮೆಣಸನ್ನು ಮತ್ತು ಈರುಳ್ಳಿ ಎಲ್ಲ ಮೇಲ್ಗಡೆ ಹಾಕಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಗೆ ಘಮ ಘಮ ಅಂತ ಬರ್ತುಂಟು. ಇದನ್ನು ನೋಡಿದಾಗ ಯಾವನಾದರೂ ಕೂಡ ತಿನ್ನೋದೇ ಬಿಡದೇ ಇಲ್ಲ. ಹಾಗಾಗಿ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬೋದು. ಖಾರ ಚುರ್ಮುರಿ ತಯಾರಿಸುವ ವಿಧಾನ. ಮೊದಲು ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಬೆಳ್ಳುಳ್ಳಿಯನ್ನು ಕೆಂಪಗಾಗುವವರೆಗೂ ಹುರಿದು ಕರಿಬೇವು, ಶೇಂಗಾ ಬೀಜವನ್ನು ಹುರಿಯಿರಿ. ಬೆಂಕಿ ಆರಿಸಿ ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಪುಡಿ, ಚುರ್ಮುರಿ ಸೇರಿಸಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಸಕ್ಕರೆ ಪುಡಿ ಉದುರಿಸಿ ಬೆರೆಸಿಕೊಳ್ಳಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಈರುಳ್ಳಿ ಮಿಕ್ಸ್ಚರ್ ಉದುರಿಸಿ ಮೆಣಸಿನ ಬಜ್ಜಿಯೊಂದಿಗೆ ಚುರ್ಮುರಿ ಸವಿಯಲು ಸಿದ್ಧ. ಓಕೆ. ಚುರುಮುರಿ ಹೇಗೆ ಮಾಡೋದು ಅಂತ ನೋಡಿದಾರಲ್ಲ, ಸಾಕಾಗಿ ಲಲಿತ್ ಅವರು ಮಾಡಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನಮ್ಮ ಸೌರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂದಾಲ್, ಸತ್ಯನಾರಾಯಣ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಮೆಕಾಯ್ ಹೋಮ್ ಅಪ್ಲೈನ್ಸಸ್, ಹಾಗೆಯೇ ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್, ಲಲಿತ್ ಅವರು ಚುರುಮುರಿ ರೆಡಿ ಮಾಡಿಟ್ಟಿದ್ದಾರೆ. ಅದು ಆರೋಗ್ಯಕ್ಕೆ ಮುಂಚೆ ಇನ್ನೊಂದು ಸ್ಪೆಷಲ್ ಡಿಶ್ ಹೇಳ್ಕೊಡ್ತಾನೆ ಹೇಳಿದರು. ಎಸ್ ಮ್ಯಾಮ್, ಇವಾಗ ಏನು ಹೇಳ್ತೀನಿ ಅಂತ ಹೇಳಿದ್ರು? ಇದು ಹೆಸರು ಕಾಳು ಉಪ್ಪು ಕರಿ ಅಂತೆ. ಹೆಸರು ಕಾಳು ಉಪ್ಪು ಕರಿ. ಓಕೆ. ಅದಕ್ಕೆ ಹೆಸರು ಕಾಳು ಉಪ್ಪು ಕರಿ ಅಂತೇಳಿ ಹೇಳುದಾ? ಓಕೆ. ಹೆಸರು ಕಾಳು ನಮ್ಮ ಕಡೆ ಎಲ್ಲ ಒಗ್ಗರಣೆ ಅಂತ ಹೇಳ್ತಿದೆ. ಹೆಸರು ಕಾಳು ಒಗ್ಗರಣೆ ಅಂತ ಹೇಳ್ತೀವಿ. ಓಕೆ. ನಾವು ಇಲ್ಲಿ ಉಪ್ಪು ಕರಿ ಅಂತ ಹೇಳ್ತೀವಿ. ಓಕೆ. ಹೆಸರು ಕಾಳು ಉಪ್ಪು ಕರಿಗೆ ಫಸ್ಟ್ ಎಂತ ಬೇಕು? ಫಸ್ಟ್ ಒಂದು ಇದು ಬೇಕು, ಬಾಣಲ್ ಬೇಕಾ? ಓಕೆ. ನೀವೇನು ತೋಪು ಅಂತ ಹೇಳುದಾ? ಒಂದು ತೋಪನ್ನು ಒಲೆಯ ಮೇಲೆ ಇಡಬೇಕಲ್ಲ. ಓಕೆ. ಆಯಿಲ್ ಹಾಕಬೇಕಾ? ಆಯಿಲ್ ಹಾಕಬೇಕು. ಓಕೆ. ನಾವು ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಸನ್ಫ್ಲವರ್ ಆಯಿಲ್ ಸಾಕಾ? ಸಾಕು. ನೀವು ಹೆಸರು ಕಾಳನ್ನು ಮೊದಲೇ ಅದನ್ನು ಮೊಳಕೆ ಬರ್ಸಿದ್ರಲ್ಲ, ಮೊಳಕೆ ಬರ್ಸಿ ಅದು ಚೆನ್ನಾಗಿರುತ್ತೆ. ಎಷ್ಟು ಒಂದು ದಿವಸ ಹಾಕಿದ್ರೆ ಸಾಕಾಗ್ತದಾ? ಅದು ಒಂದು ಬೆಳಗ್ಗೆ ನೆನೆಕಿಡಬೇಕು, ಮತ್ತೆ ರಾತ್ರಿ ಎಲ್ಲ ಕಟ್ಟಿಡಬೇಕು, ಮತ್ತೆ ಮಳ್ಳ ಮರುದಿನ ಅದು ನಮಗೆ ರೆಡಿ ಆಗಿರುತ್ತೆ. 2 ದಿವಸ ರೆಡಿ ಆಗುತ್ತೆ. 2 ದಿನದಲ್ಲಿ ರೆಡಿ ಆಗುತ್ತೆ. ಒಂದು 4-5 ದಿವಸ ಇದ್ರೆ ಗಿಡವೇ ಆಗ್ತದೆ. ಗಿಡವೇ ಆಗ್ತಿದೆ. ಎಷ್ಟು ಬೇಗ ಬೆಳವಣಿಗೆ. ಅದರಲ್ಲಿ ತುಂಬ ಇದೆ. ಓಕೆ. ಈಗ ನಾನು ಇದು ಹಾಕ್ತಿದ್ದೇನೆ, ಮೆಣಸು ಹಾಕ್ತಿದ್ದೇನೆ. ಓಕೆ. ಫಸ್ಟ್ ಒಂದು ಮೆಣಸು ಹಾಕ್ತಿದ್ದೇನೆ.
ಇದೊಂದು ಸ್ವಲ್ಪ ಕೆಂಪಾಗಿ ಬರಬೇಕು. ಓಕೆ. ಮೆಣಸು ಒಂದು ಕಟ್ ಮಾಡಿದ್ದೇನೆ ಮೆಣಸು. ಓಕೆ. ನೀವೊಂದು 3/4 ಕಪ್ಪಿನಷ್ಟು ಹೆಸರು ಹೆಸರು ಕಾಳಿಗೆ ಮೊಳಕೆಗೆ ಒಂದು ಸಾಕಾಗ್ತದೆ. ಒಂದು ಸಾಕಾಗ್ತದೆ. ಅದೇ ಜಾಸ್ತಿ ಖಾರ ಬೇಕು ಅಂತಿಲ್ಲ. ಇಲ್ಲ, ಖಾರ ಬೇಕಂತಿಲ್ಲ. ಉಪ್ಪು ಚೆನ್ನಾಗಿದ್ರೆ ಅದು ಖಾಲಿ ಹಾಗೆ ಕುತ್ಕೊಂಡು ಅದನ್ನು ಟೇಸ್ಟಲ್ಲಿ ತಿನ್ಬೋದು. ಹೌದು. ಇದ್ರ ಜೊತೆ ಅವಲಕ್ಕಿ ಎಲ್ಲ ಮಿಕ್ಸ್ ಮಾಡಿ ತಿನ್ಬೋದಲ್ಲ? ಮಿಕ್ಸ್ ಮಾಡಿ ತಿನ್ಬೋದು, ಒಳ್ಳೆ ಆಗ್ತದೆ. ಕೆಂಪು ಅವಲಕ್ಕಿ ಅಂತ ಹೇಳ್ತಾರೆ. ಕೆಂಪು ಅವಲಕ್ಕಿ. ಹೆಸರು ಆರೋಗ್ಯಕ್ಕೆ ಒಳ್ಳೇದಲ್ಲ, ಬೆಳಿಗ್ಗೆ ಎಲ್ಲ ನಾವು ತಂಪಿಗೆ ಎಲ್ಲ ತಿಂತೇವೆ. ಅದು ಹಾಗೆ ನಮ್ಮ ಇದರಲ್ಲಿ ಖಾಲಿ ಹೆಸರು ಬಾಯಲ್ಲಿ ಹಾಕೋದು. ಹಾಗೂ ತಿಂತದ? ಹಾಗೂ ತಿಂತಿದೆ. ಇದು ಮೊಳಕೆ ಬಂದಿದ್ದು. ಓಕೆ ಓಕೆ. ಅದು ಒಂದು ಮನುಷ್ಯನಿಗೆ ಎನರ್ಜಿ ಬರ್ತಿದೆ. ಎನರ್ಜಿ ಬರಲಿಕ್ಕೆಲ್ಲ. ಓಕೆ. ಹೀಗೆ ಮತ್ತೆ ನಾನು ಇದು ಟೊಮಾಟೊ ಹಾಕ್ತಿದ್ದೀನಿ. ಓಕೆ. ಒಂದು ಟೊಮೆಟೊ ಅಲ್ಲ? ಒಂದು ಟೊಮಾಟೊ ಹಾಕ್ತಿದ್ದೀನಿ. ಇದು ಸ್ವಲ್ಪ ಕೆಂಪಾಗಿ ಬರಬೇಕು. ಓಕೆ. ಅಂದರೆ ಒಂದು ಟೇಸ್ಟ್ ಬರ್ತಿದೆ ತಿನ್ನಲಿಕ್ಕೆ. ಹೌದು ಹೌದು ಹೌದು. ಊರಲ್ಲೆಲ್ಲ ಏನು ಬೆಳೆ ಎಲ್ಲ ಬೆಳಿತೀರಾ? ಕೃಷಿ ಮಾಡ್ತೀರಾ? ಕೃಷಿ ಮಾಡ್ತಿದ್ದೇವೆ. ಏನು ಕೃಷಿ? ಅಪ್ಪ ಎಲ್ಲ ಮಾಡ್ತಿದ್ದಾರೆ, ನಾನೆಲ್ಲ ಗದ್ದೆ ಬೇರೆದವರಿಗೆ ಇಟ್ಟು ಬಂದಿದ್ದೇವೆ. ಓಕೆ. ಏನು ಕೃಷಿ? ಕೃಷಿಯಲ್ಲಿ ಗದ್ದೆದಲ್ಲಿ ಈಗ ಮೆಣಸೆಲ್ಲ ಹಾಕಿದ್ದೇವೆ ನಮ್ಮ ಸೈಡಲ್ಲಿ. ಓಕೆ. ಜೋಳ ಎಲ್ಲ ಹಾಕಿದ್ದೇವೆ. ಓಕೆ. ಅಪ್ಪನವರೆಲ್ಲ ಅಲ್ಲೇ? ಅಪ್ಪನವರು ಊರಲ್ಲಿ ಇರ್ತಾರೆ. ಓಕೆ. ಅಮ್ಮ, ಅಪ್ಪ, ಅಣ್ಣ ಹಾಂ ಎಲ್ಲರೂ ಅಲ್ಲೇ ಇರ್ತಾರೆ. ಈಗ ನಾನು ಒಂದು ನೀರುಳ್ಳಿ ಹಾಕಿದ್ದೇನೆ, ಒಂದು ಅರ್ಧ ಮಾತ್ರ ನೀರುಳ್ಳಿ ತೆಗೆದಿದ್ದೇನೆ. ಅರ್ಧ ನೀರುಳ್ಳಿ. ಹಾಂ, ಅದಕ್ಕೆ ಅಷ್ಟು ಸಾಕಾಗ್ತದೆ. ಇದಕ್ಕೆ ಮತ್ತೆ ಎಂಥ ಮಸಾಲೆ ಗಿಸಾಲೆ ಏನು ಹಾಕಲ್ಲ ನಾನು. ಏನು ಹಾಕಲಿಕ್ಕಿಲ್ಲ? ಏನು ಹಾಕ್ಲಿಕ್ಕಿಲ್ಲ. ಅರಿಶಿನ ಹುಡಿ ಬೇಕಾ? ಅರಿಶಿನ ಹೊಡಿಬೇಕು. ಹಾಂ. ಎಷ್ಟು ಹಾಕಲಿ? ಒಂದು 1/2 ಸ್ಪೂನ? ಸ್ವಲ್ಪ ಒಂದು ಚಿಟಿಕೆ? ಒಂದೇ ಚಿಟಿಕೆ ಅಷ್ಟು ಅರಿಶಿನ ಹುಡಿ. ಓಕೆ. ಹಾಂ, ಓಕೆ. ಸಾಕಾ? ಹಾಂ. ನಿಮ್ಮಲ್ಲಿ ದನ ಕರುಗಳೆಲ್ಲ ಉಂಟಾ? ಹಾಂ. ಈ ಗದ್ದೆಯನ್ನೆಲ್ಲ ಹೂಳೋದು ಹೇಗೆ? ನಿಮ್ಮ ದನ ಯೂಸ್ ಮಾಡಿಕೊಂಡು ಅಥವಾ ಟ್ರಾಕ್ಟರ್ ಆ ಥರ ಎಲ್ಲ? ಇಲ್ಲ ಸರ್, ದನಗಳು ಎಲ್ಲ ಯೂಸ್ ಮಾಡೋದು. ಓಕೆ. ಈಗ ನಾನು 2 ಕರಿಬೇವು ಎಲೆ ಹಾಕ್ತಿದ್ದೇನೆ. ಓಕೆ. ಕರಿಬೇವಲ್ಲ? ಹಾಂ, ಕರಿಬೇವು ಸೊಪ್ಪು. ಓಕೆ. ಸ್ಲೋ ಇಡಲಾ? ಸ್ಲೋ ಇಡಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ. ಓಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೇನೆ. ಓಕೆ. ಉಪ್ಪು ಹಾಕಿಲ್ಲಲ್ಲ? ಓಕೆ. ಒಂದು ಚಿಟಿಕೆ ಇದು ಸಕ್ಕರೆ ಹುಡಿ ಹಾಕ್ತಿದ್ದೇನೆ. ಈ ಸಕ್ಕರೆಯನ್ನು ಮಿಕ್ಸ್ ಮಾಡೋದು ಎಲ್ಲಿ ಹೋದು ಬಿಡುವುದಿಲ್ಲ? ಅದು ಒಳ್ಳೆ ಚೆನ್ನಾಗಿರುತ್ತೆ. ಅದು ಒಳ್ಳೆ ಟೇಸ್ಟ್ ಕೊಡ್ತೈತೆ ರುಚಿಗೆ. ಓಕೆ. ಹೀಗೆ ಮತ್ತೆ ಒಂಚೂರು ಖಾರದ ಹುಡಿ ಹಾಕ್ತಿದ್ದೇನೆ. ಸ್ವಲ್ಪ ಯಾರಾದ್ರು ಜಾಸ್ತಿ ಖಾರ ಆದರೆ ಒಂದು ಕಲರ್ ಬರಲಿ ಅಂತ ಖಾರದ ಹುಡಿ ಹಾಕ್ತಾರೆ. ಓಕೆ. ಒಂದು 1/4 ಸ್ಪೂನ್ನಷ್ಟು ಖಾರದ ಹುಡಿ. ಈಗ ನಾನು ತಂದಂಥ ಮೊಳಕೆ ಬರಿಸಿದಂಥ ಹೆಸರು ಕಾಳು ಹಾಕ್ತಿದ್ದೇನೆ. ಓಕೆ. ನೀರೇನು ಹಾಕಬೇಕು ಅಂತಿಲ್ಲಲ್ಲ? ನೀರು ಹಾಕ್ಬೇಕಂತೀನಿ. ಇದಕ್ಕೆ ಇಷ್ಟೇ ರಗಡ ಆಗ್ತಿದೆ ಇದು. ಓಕೆ. ಇದು ಮತ್ತೆ ಭಾಳ ತನಕ ಬೇಯಿಸ್ಲಿಕ್ಕಿಲ್ಲ. ಈಗ ಮತ್ತೆ ಒಂದು ಬೌಲಿಗೆ ತಗೊಂಡ್ಬಿಡ್ಬೇಕು. ಓಕೆ. ಅಂದರೆ ಜಾಸ್ತಿ ಬೇಯಬೇಕು ಅಂತಿಲ್ಲ? ಬೇಯಬೇಕಂತ. ಹಸಿ ಇದ್ರೆ ಒಳ್ಳೆ ತಿನ್ನಲಿಕ್ಕೆ ಟೇಸ್ಟ್ ಬರ್ತಿದೆ. ಅದೆಲ್ಲ ಮಾಡಿದಂಥ ಫ್ರೈ ಎಲ್ಲ ನಮ್ಮ ಈ ಕಡೆ ಎಲ್ಲ ಆದರೆ ಅದನ್ನು ಜಾಸ್ತಿ ಬೇಯಿಸ್ತಾರೆ. ಬೇಯಿಸ್ತಾರೆ. ನಮ್ಮ ಕಡೆ ಎಲ್ಲ ಹಾಗೆ ಬೇಯಿಸ್ಲಿಕ್ಕಿಲ್ಲ. ಓಕೆ. ಆಯ್ತು, ರೆಡಿ ಆಯ್ತು. ರೆಡಿ ಆಯ್ತಾ? ಸೊಪ್ಪು ಕೂಡ ಬೇಯಲಿಕ್ಕಿಲ್ವಾ? ಏನು ಆಗಿದೆ, ಸೊಪ್ಪು ಬೇಯ್ದಿದೆ ಅದು. ಓಕೆ. ಅದು ಅದರಲ್ಲಿ ಇದು ಆಗ್ತಿದೆ ಅಷ್ಟೇ, ಅಂದರೆ ತಿನ್ನಲಿಕ್ಕೆ ಒಳ್ಳೆ ಇದು ಆಗ್ತಿದೆ. ಓಕೆ. ನಾವಿಲ್ಲಿ ಈ ಕಡೆ ಎಣ್ಣೆಯಲ್ಲೆಲ್ಲ ಫ್ರೈ ಆಗಿದೆ. ಮದುವೆ ಮನೆ ಈ ಕಡೆ ಎಲ್ಲ ಹೋದ್ರೆ ಅಲ್ಲಿ ಬೆಳಿಗ್ಗೆ ಟೀ ಎಲ್ಲ ಕೊಡ್ತಾರೆ. ಆ ಥರ ಅದು ಚೆನ್ನಾಗಿ ಬೆಂದಿರುತ್ತೆ. ಆದರೆ ಇದು ಬೇಯಬೇಕು ಅಂತಿಲ್ಲ. ಇಲ್ಲ, ಹಸಿ ತಿಂದರೆ ಒಳ್ಳೇದು. ಗದ್ದೆಗೆ ಕೆಲಸ ಮಾಡಲಿಕ್ಕೆ ಓಕೆ, ಒಳ್ಳೇದು. ಓಕೆ. ಎಣ್ಣೆಯಲ್ಲೆಲ್ಲ ಇದು ಆಗಿದೆ. ಹಾಂ, ರೆಡಿ ಆಯ್ತು. ಆಫ್ ಮಾಡೋದಾ? ಆಫ್ ಮಾಡಿ. ಇನ್ನು ಸರ್ವ್ ಮಾಡೋದಲ್ಲ? ಹಾಂ. ಓಕೆ. ಈಗ ಸರ್ವ್ ಮಾಡೋದಲ್ಲ? ಹಾಂ. ಹೀಗೆ ನಾವು ಮಾಡುವಂಥ ಹೆಸರು ಕಾಳು ಉಪ್ಪು ಕರಿ. ಹೆಸರು ಕಾಳಿನ ಉಪ್ಪು ಕರಿ ಅಲ್ಲ? ಮೊಳಕೆ ಬರಿಸಿದ ಹೆಸರು ಕಾಳು. ನಾರ್ಮಲ್ ಮೊಳಕೆ ಬರಿಸಿದ ಹೆಸರು ಕಾಳನ್ನೇ ಹೀಗೆ ತಿಂತೇವೆ. ಆದರೆ ನೀವು ಮಸಾಲೆ ಎಲ್ಲ ಹಾಕಿ ಗಮ್ಮತ್ ಮಾಡಿ ಹೊಡಿತೀವಿ. ಓಕೆ. ಟೇಸ್ಟ್ ನೋಡೋದಾಗದೆ? ಓಕೆ ಸರ್. ಓಕೆ. ಲಲಿತ್ ಅವರು ಸಾಕಾಗಿರುವಂತಹ ಹೆಸರು ಕಾಳಿನ ಉಪ್ಪು ಕರಿ. ನಾರ್ಮಲ್ ಆಗಿ ಹೆಸರು ಕಾಳನ್ನು ಹೀಗೆ ತಿಂದರೆ ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಆದರೆ ಇವರು ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಗಮ್ಮತ್ ಮಾಡಿ ಬಿಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬಾರ್ದು. ಹೆಸರುಕಾಳು ಉಪ್ಕರಿ ತಯಾರಿಸುವ ವಿಧಾನ: ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಹೆಚ್ಚಿದ ಹಸಿಮೆಣಸು, ಟೊಮ್ಯಾಟೊ, ಹೆಚ್ಚಿದ ಈರುಳ್ಳಿಯನ್ನು ಹುರಿಯಿರಿ. ನಂತರ ಅರಿಶಿನ ಪುಡಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ಮೆಣಸಿನ ಪುಡಿ ಹಾಕಿ ಹುರಿಯಿರಿ. ಟೊಮ್ಯಾಟೊ ಬೆಂದ ನಂತರ ಮೊಳಕೆ ಬರಿಸಿದ ಹೆಸರುಕಾಳು ಹಾಕಿ ಬೇಯಿಸಿ. ಈಗ ಬಿಸಿಯಾದ ಹೆಸರುಕಾಳು ಉಕ್ಕರಿ ತಯಾರು.
ಎಸ್ ಮ್ಯಾಮ್, 2 ಅಡುಗೆ ಕೂಡ ರೆಡಿಯಾಗಿದೆ. ಹಾಂ ಚಟ್ಪಟ್ ಅಡುಗೆ ಅಂತ ಹೇಳ್ಬೋದಲ್ಲ, ಬೇಗ ಆಗಿದೆ. 5 ನಿಮಿಷದಲ್ಲಿ 5 ನಿಮಿಷ ಮಾಡ್ಬೋದು, ಎಲ್ಲ ರೆಡಿ ಇದೆ. ಓಕೆ, ಯಾವುದು ಟೇಸ್ಟ್ ನೋಡುವ ಫಸ್ಟಿಗೆ? ಇದು ಚುರುಮುರಿ ನೋಡುವ, ಚುರುಮುರಿ ನೋಡುವ. ಆಮೇಲೆ ನೀವು ಹೆಸರು ಕಾಳು ತಿನ್ನು ಅಂತ ಹೇಳಿದ್ನಲ್ಲ, ತಗೊಳ್ಳಿ ನೀವು. ಒಳ್ಳೆಗಿದೆ ಸರ್. ಬಾಯಿಗೆ ಹಾಕೋಕೆ ಕರ್ಮ ತುಂಬ ಬರ್ತಾನೆ. ತಗೊಳ್ಳಿ ನೀವು ಕೊಡಿ. ಇದ್ರ ಜೊತೆ ಒಂದು ಟೀ ಎಲ್ಲ ಇದ್ರೆ ಇನ್ನೂ ಗಮ್ಮತ್ ಇರುತ್ತಲ್ಲ. ಹಾಂ ಸರ್. ಒಟ್ಟಿಗೆ ಮೆಣಸು ಎಲ್ಲ ಕಚ್ಕೊಂಡು ತಿಂದರೆ ಇನ್ನೂ ಗಮ್ಮತ್ ಇರುತ್ತೆ. ಇನ್ನೂ ಗಮ್ಮತ್ತು ಆಗ್ತದೆ. ಓಕೆ, ಅದನ್ನೆಲ್ಲ ಆಮೇಲೆ ನಾವು ಫುಲ್ ಖಾಲಿ ಮಾಡುವಲ್ಲ. ಹೌದು. ಹಾಗಾದರೆ ಈಗ ಹೆಸರು ಕಾಳಿನ ಉಪ್ಪು ಕರಿ. ಸ್ವಲ್ಪ ಹಸಿ ಹೆಸರು ಕಾಳು ಹಾಗೆ ಬಾಯಿಸುತ್ತೆ ಅಲ್ಲ? ಬಾಯಿ ಸಿಗ್ತದೆ. ಹೌದು, ತಿನ್ಲಿಕ್ಕೆ ಒಂದು ಒಳ್ಳೆ ಇರುತ್ತೆ. ಹೌದು, ಚೆನ್ನಾಗಿರುತ್ತೆ. ಏನು ಈರುಳ್ಳಿ ಟೊಮೆಟೊ ಎಲ್ಲ ಮಿಕ್ಸ್ ಮಾಡಿ ತಿಂದರೆ, ಈ ಥರ ತಿಂದರೆ ಒಳ್ಳೆ ಗಮ್ಮತ್ ಇರುತ್ತೆ. ಒಂದು ಟೇಸ್ಟ್ ಬರ್ತದೆ. ಹೌದು, ಹೌದು. ನೀವು ಕೂಡ ಹೇಗಿದೆ? ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ ಸರ್. ನಾರ್ಮಲ್ ನಾನು ಅನ್ಕೊಂಡೆ ತುಂಬ ಹಸಿ ಇರ್ಬೋದು ಅಂತ, ಬಟ್ ಇದು ಮೊಳಕೆ ಬರ್ಸಿದ ಕಾರಣ ಜಾಸ್ತಿ ಬೇಯಿಸಬೇಕು ಅಂತಿಲ್ಲ. ಚೆನ್ನಾಗಿ ಬಂದಿದೆ, 2 ಕೂಡ ಟೇಸ್ಟಿಯಾಗಿ ಬಂದಿದೆ. ಹೇಗೆ ಅನ್ನಿಸ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ? ಒಂದು ಫಸ್ಟ್ ಟೈಮ್ ಬಂದಿದ್ದೀರಾ? ಖುಷಿ ಆಯ್ತು ಸರ್ ನಿಮ್ಮನ್ನೆಲ್ಲ ನೋಡಿ. ಮತ್ತೆಲ್ಲ ಇದರಲ್ಲಿ ಒಂದು ಟಿವಿಯಲ್ಲಿ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ಸಿಕ್ಕಿದೆ ಅಂದ್ರೆ ವೀಕ್ಷಕರಿಗೆ ತೋರಿಸೋದೊಂದು ಒಂದು ಖುಷಿ ಅಲ್ಲ? ಓಕೆ, ನಮಗೂ ಕೂಡ ಫಸ್ಟ್ ಟೈಮ್. ಅದು ನೀವು ಏನು ಬಾಗಲಕೋಟೆ ಅಲ್ಲ, ಹೌದು ಸರ್, ಅಲ್ಲಿಂದ ಬಂದು ಅಲ್ಲಿಯ ಮಾಡುವ ಡಿಶನ್ನೇ ಹೇಳಿಕೊಟ್ಟಿದ್ದು, ಅದು ಇನ್ನೂ ಖುಷಿ ನಮ್ಮ ಮಂಗಳೂರಿನ ವೀಕ್ಷಕರಿಗೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ ಹೇಳಿಕೊಡೋದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಓಕೆ, ಲಲಿತ್ ಅವರು ಸಾಕಾಗಿರುವಂತಹ ಬಾಗಲಕೋಟೆಯ ಡಿಶ್ ಒಂದು ಚುರುಮುರಿ ಮತ್ತು ಹೆಸರು ಕಾಳಿನ ಉಪ್ಪು ಕರಿ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್. ಪೋಸ್ಟ್ ಮ್ಯಾನ್ ತೂರ್ದಾಲ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು. ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಹಾಗೂ ಐಶ್ವರ್ಯ KT ಸ್ಪೆಷಾಲಿಟಿ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.